ಈ ಪರಿಸರ 150-200 ಮುಟ ಒಂಜಿ ಭಜನಾ ಮಂಡಲದ ಒಂಜಿ ಮಾತ ಈ ಕ್ಷೇತ್ರಡು ಒಂಜಿ ನಂಕ್ ಒಂಜಿ ವಾರ ಭಜನೆ ಮನ್ಪುಂಡಲ್ಲ ಅಕಡೆ ಆತ ತಂಡೋಲ್ಲ ಬಹುಶಃ ಅಕಲ ಎಂಚಿನ ಕಷ್ಟ ಇತ್ತನಲ್ಲ ಏತು ದೂರ ಆಡಲ್ಲ ಗಾಡಿ ಮಂತದ್ದು ಮಾತ ಲೆದಬಹುದು ಒಂಜಿ ಭಜನೆ ಮನ್ಪುಂಡ ಭಾರಿ ಎಡ್ಡೆ ಈ ಒಂಜಿ ಧಾರ್ಮಿಕ ಇನಿ ಮಸ್ತ್ ಜನ ಸಂಪತ್ತಿತ್ತನಾಗ್ನುಲ್ಲೆ ಆನ ಒಂಜಿ ದೇವರನ ಒಂಜಿ ಕೆಲಸಡು ತೊಡಗಿಸದು ಮನ್ಪುಣ ಕೆಲಸ ಬಂದ ಸಮಯ ಕುರಿತು ಮರಿಮಲ್ಲ ಅಕಲ್ನ ಒಂಜಿ ಮುಂದಾಳುತ್ತೋಡು ಬಾಕಿದಕ್ಕಲು ಮಾತ ಸೇರಿ ಮನ್ಪುಣ ಒಂಜಿ ಕೆಲಸ ಅಕಲ್ನ ನೇಕ್ ಒಂಜಿ ಎಂದು ಅಡಿಪಾಯ ಪಾಡ ನಕಲ ಅಕ್ಕಲು ಎಂಕ್ಲಿಗೆ ಭಾರಿ ಒಂಜಿ ಈ ಕಾರ್ಯಕ್ರಮ ಮನ್ಪಡೋದು ಒಂಜಿ 10-1 ತಿಂಗಳು ದಿಂಚಿ ನಿಘಂಟು ಮಂತನಲ್ಲ ಬೇತೆ ಬೇತೆ ನೇತ ಏರು ಕಾರ್ಯಕ್ರಮದ ಐ ಮನ್ಪುಣ ಪಿದಾಡಿದ್ರೆ ಅಕಲ್ನ ಸಮಯದ ಅಭಾವ ಐತೆ ಇಟ್ಲ ತ್ಯಾಗಮ್ಮನ ಒಂಜಿ ಅರ್ನ ಬಾವಿ ಸಡನ್ ಒಂಜಿ ರಸ್ತೆ ಅಪಘಾತ ತೀರ್ಪು ನೀಡಿದ ಬೊಕ್ಕಲ ಎಂಕ್ಲ ಒಂಜಿ ಕಾರ್ಯಕ್ರಮಕ್ಕೆ ಒಂದೇ ವೇಗ ಕಮ್ಮಿ ಆದ ಕಾರಣ ಆ ಒಂಜಿ ನೀಡಿದ ಅರೆಗ್ಲ ಐಟ್ ತೊಡಗಿಸಾರೆ ಆಗಿ ಅಲ್ಲ ಪಾಪ ಅವರು ಐನ್ ತೊಡಗಿಸಾನು ಹೆಚ್ಚಿಗೆ ಅರ್ನ ಅವ್ರಿಗೆ ಏಕಮಾತ್ರ ಬಾವಿ ಯಾರು ಒಂಜಿ ರಸ್ತೆ ಅಪಘಾತ ತೀರ್ ನೀಡಿದು ಮಸ್ತ್ ಅರೆಗ್ಲ ತೊಂದರೆ ಆಗಿ ಅಂತ ಬೇತೆ ಕಾರ್ಯಕ್ರಮದ ತೊಂದರೆ ಅಡಚಣೆ ಇಟ್ಲ ಈ ಒಂಜಿ ನಮ್ಮ ದೇವರಿನ ನಂಗೆ ಮಾತಾ ನಂಗೆ ರಕ್ಷಣೆ ಕೊರ್ಪುನಾರ ಪರಮಾತ್ಮೆ ಈ ಒಂಜಿ ಕ್ಷೇತ್ರಡು ಮನ್ಪುಡ ಅನೇಕ ಎಂಕ್ಲೆ 2 ಸರ್ತಿ ಈ ಕಾರ್ಯಕ್ರಮ ಬೋಡ ಬಡ್ಚ ಮನ್ಪುಡ ಒಂಜಿ ಪ್ರಶ್ನಾರ್ಥಕ ಚಿಹ್ನೆ ಇಡಲ್ಲ ಮಂತೆ ಸಿದ್ಧ ನಮ್ಮ ಎಂಚ ಪಂತನ ಮನ್ಪುಗಾನ್ ಬಹುಶಃ ಬಾರಿ ಒಂಜಿ ಸಮಯದ ಅಭಾವ ಕಮ್ಮಿ ಇತ್ತನಲ್ಲ ನೀನು ಮನ್ಪೆರೆ ದೇವರು ಎತ್ತಾದೇರಿ ನಮ್ಮ ಈ ಒಂಜಿ ಕಾರ್ಯಕ್ರಮದ ದೀಪ ಬತ್ತಾಯಿನಾರು ನಮ್ಮ ವಿಶ್ವನಾಥ್ ಕಾಯರ್ಬೋಲಿಕೆ ಎಂಕ್ಲೆಗೆ ಈ ಒಂಜಿ ಅಯ್ಯಪ್ಪ ಮಂದಿರ ಆಪ್ನೆ ಪ್ರಾರಂಭ ಮನ್ಪುರಕ್ಕೆ ಎಂಕ್ಲೆಗೆ ಮಾರ್ಗದರ್ಶಕ ಮಂತನಾರು ಆರ್ನ ಮಾರ್ಗದರ್ಶನ ಮಿತ್ತಿ ಈ ಮಂದಿರದ ಒಂಜಿ ಉಭಯ ರೂಪರೇಖೆ ಇದ್ದನಲ್ಲ ಆರ್ನ ಮಾರ್ಗದರ್ಶನ ಆರ್ನ ಆಶೀರ್ವಾದ ಎಂಕ್ಲೆ ಪ್ರಥಮವಾದ ತಿಕ್ಕಿದು ಈ ಒಂಜಿ ಈ ಕೆಲಸ ಆರ್ನ ಪಾತ್ರ ಎಲ್ಲ ಮಲ್ಲ ಅಂಚನೆ ಎಂಕ್ಲ ಆನಂದ ಗುರುಸ್ವಾಮಿ ಇಲ್ಲೇರು ಸಾಧಾರಣ ಒಂಜಿ ಅಯ್ಯಪ್ಪ ಶಬರಿಮಲೆಗೆ ಒಂಜಿ 100 ಸರ್ತಿ ಜಾಸ್ತಿ ಪೋದು ನಿರಂತರವಾದ ಪ್ರತಿ ತಿಂಗೊಲ್ಲ ಪೋದು ಆರ್ನ ಒಂಜಿ ಬಾರಿ ಮಲ್ಲ ಭಕ್ತಿ ನಮ್ಮ ಈ ಒಂಜಿ ವೇದಿಕೆ ಧಾರ್ಮಿಕ ಮಲ್ಲ ಮುಖಂಡರು ನಿಖಿಲ ನೇತೃತ್ವಡಿ ಒಂಜಿ ಉದ್ಘಾಟನೆ ಆಗೋಣ ಸಂತೋಷದ ವಿಷಯ ಅಂಚನೆ ಈ ಕಾರ್ಯಕ್ರಮ ಸುರೇಶ್ ಶೆಟ್ಟಿರು ಈ ಬಂಟರ ಸಂಘದ ಅಧ್ಯಕ್ಷರಲ್ಲಂದು ಎಂಕ್ಲ ಅಸೆಗೋಳಿ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರಲ್ಲಂದು ಅಂಚನೆ ಎಂಕ್ಲ ಈ ಒಂಜಿ ಮಂದಿರ ಆವಡದಂಡ ಆರ್ನಲ ಮಸ್ತ್ ಪಾತ್ರ ಉಂಡು ಈ ಧಾರ್ಮಿಕ ಜೀರ್ಣೋದ್ಧಾರಡು ಈ ಹೊಸ ಮಂದಿರ ಆವಡಂಡ ಆಯ್ತಾ ಒಂಜಿ ಗೌರವಾಧ್ಯಕ್ಷಗಾದ ಮಸ್ತ್ ಕೆಲಸ ಮಂದಿರು ಆರ್ಲೈನ್ ಉಪಸ್ಥಿತಿ ಪುನಃ ಭಾರಿ ಸಂತೋಷದ ವಿಚಾರ ಅಂಚನೆ ಎಂಕ್ಲ ನಾರಾಯಣ ಕಕ್ಕ ಮೆಜಲು ಮಾತ ಚಟುವಟಿಕೆಯನ್ನು ತೊಡಗಿಸಾದು ಎಂಕ್ಲ ಈ ಅಸೆಗೆ ಹಿಡಿದ ಉಭಯ ಕಾರ್ಯಕ್ರಮಕ್ಕೆ ಒಂಜಿ ಜವನೇರಿ ಹಿಡಿದು ಬತ್ತನ ಒಂಜಿ ಕಾರ್ಯಕ್ರಮ ಪುನಃ ಹೆಚ್ಚು ಉರುಪು ಕೊರತು ತನ್ನನ್ನು ತೊಡಗಿಸ ಎಂಕ್ಲ ಈ ಒಂಜಿ ಸಂಜೆ ಬದನದ ಒಂಜಿ ಅಧ್ಯಕ್ಷರಾದ ಇನ್ನು ಉಪಸ್ಥಿತರು ಈ ಕಾರ್ಯಕ್ರಮ ರಾಮಕೃಷ್ಣ ಪಟ್ಟರು ರಾಮಕೃಷ್ಣ ಪಟ್ಟರು ಬಹುಶಃ ಎಂಕ್ಲ ಪ್ರಧಾನ ಕಾರ್ಯದರ್ಶಿ ಅದು ಮಂದಿರದ ಮಸ್ತ್ ಕೆಲಸ ಮಂತದು ಪ್ರತಿ 4 ವರ್ಷಲ ಚಲಪಡಂದೆ ಬೇಲೆ ಮಂತ್ ಹೆಚ್ಚು ಸಮಯ ಕೊರ್ನ ಒಂಜಿ ವ್ಯಕ್ತಿ ಬಂಡ ರಾಮಕೃಷ್ಣ ಪಟ್ಟೂರಿ ಆರ್ನ ಈ ಒಂಜಿ ಮಂದಿರ ಮಲ್ಲ ಆರ್ನ ಮಲ್ಲ ಪಾಲ್ಗೊಂಡು ಈ ಸಂದರ್ಭ ಬರಪೆ ಅಂಜನೆ ಎಂಕ್ಲ ಈ ಒಂಜಿ ಪೂಜಾ ಕಾರ್ಯಕ್ರಮಡ್ಲ ಒಂಜಿ ಆರು ಭಾಗವಹಿಸಿದ ಈ ಒಂಜಿ ನಿರಂತರ ಪ್ರತಿನಿತ್ಯಲ ಬೊಲ್ಪುಗೆ ಬರ್ತದೆ ಒಂಜಿ ಪೂಜೆ ಮಂತದು ಪೋಪುನಂಜಿ 2 ವರ್ಷಡು ಮಂತೊಂದುಲ್ಲೆರು ಅಂಚನೆ ಈ ಭಜನದಲ್ಲ ಒಂಜಿ ರೂವಾರಿ ಮಾತೆರಲ್ಲ ಒಂಜಿ ಸಹಾಯ ಮಾರ್ಗದರ್ಶನಡು ಈ ಮಂದಿರ ಎಡ್ಡ ರೀತಿ ನಡತೊಂದು ಪಣಿಯರ ನಿಕಟ ಸಂತೋಷ ಪಡಪೆ ಅಂಚನೆ ಎಂಗ್ಲ ಈ ಪರಿಸರದ ಮಾತ ಆಂಜನಕ್ಲವಡು ಎಂಗ್ಲ ಧಾರ್ಮಿಕ ಮಾತೆನಕ್ಲು ಮಾತ ಬತ್ತದು ಅಕ್ಲನ ಪೂರ್ಣ ಸಹಕಾರ ಕೊರು ನೀಡಿದು ಇನಿ 9 ತಿಂಗಳು ಕೊರೋನಾಡು ತುಂಬ ನಿರಂತರವಾದ ಪ್ರತಿ ಶನಿವಾರಲ ಪ್ರತಿ ಸಂಕ್ರಮಣಲ ಇಂಗ್ಲಿ ಅಯ್ಯಪ್ಪ ಮಂದಿರ ಅದು ಎಂಗ್ಲು ಪ್ರತಿ ತಿಂಗಳು 5 ಸರ್ತಿ ಮೂಲು ವಾ ಕಷ್ಟಾಣಲ ಅನ್ನದಾನ ಮಂತದ್ದು ಅವಿನ ನಿರಂತರ ನಡತುವಂತದ್ದು ಅಂಚನೆ ಆ ಕೊರೋನಾ ಬತ್ತ ನೀಡಿದಾದ ಈ ಆರ್ಥಿಕ ವ್ಯವಸ್ಥೆದ ನೀಡಿದಲ್ಲ ಈ ಕೊರೋನಾ ಸಂದರ್ಭ ನಂಗೆ ಅವು ಮಠ ಕಾಣು ಅಂಚನೆ ಇತ್ತೆಲ್ಲ ಮಾತ ಭಗವದ್ಭಕ್ತರನ್ನ ಮಾರ್ಗದರ್ಶನಡು ಒಂಜಿ ಎಡ್ಡೆ ರೀತಿ ಪೂಜೆ ಪುರಸ್ಕಾರ ನಡತೊಂದು ಪಣಿಯರೆ ಸಂತೋಷ ಪಡಪೆ ಅಂಚನೆ ಈ 40 ದಿನದ ಈ ಪೂಜಾ ಕಾರ್ಯಕ್ರಮ
ಈ ಪರಿಸರದ ಮಾತಿಲ್ಲ ಹೊರ ಉರ್ದಕ್ಕಲ್ಲ ನಿಖಿಲಿನ ಸಮಯ ಕೊರದು ಪೂರ್ಣ ಪ್ರಮಾಣದ ಒಂಜಿ ನಿಖಿಲ್ ಸಹಕಾರ ಕೊರಿಯರ್ನ ಒಂದು ಪಾರಿ ಪೊರ್ಲು ನಡಪುನು ಅಂಜನೆ ಈ ಪರಿಸರದ ಇಂಗ್ಲನ ಧಾರ್ಮಿಕ ಮಾತ ಮುಂದಾಳ ನಕಲು ಇಂಗ್ಲಿಗೆ ಸಹಕಾರ ಕೊರುಡು ಪೊರ್ಲುಡು ನಡಪುಡು ಭಜನಾ ಕಾರ್ಯಕ್ರಮ ಮಾಡು ಅನ್ನದಾನದ ಸೇವೆ ಆವಡು ಇಂಗ್ಲಿ ನಿರಂತರ 48 ದಿನಗಳ ಈ ಒಂಜಿ ಪೂಜೆ ಮುಗಿದ ಒಂಜಿ ಅನ್ನದಾನ ಸೇವೆಲ್ಲ ಕೊರಡುಂಡು ಐಕ್ಲ ಎಂಕ್ಲೆ ಮಂತದ ಮುಲ್ಪದ ಈ ಪರಿಸರದ ಎಂಕ್ಲ ಮಾತೇರ್ನ ಪುಂಜನಕ್ಲು ಪೂರ ಸೇರಿದು ಈ ಒಂಜಿ ನೇಟು ಭಾಗವಹಿಸಿದ್ರೆ ಅಕ್ಲಿಗಳ ನಾನು ಒಂಜಿ ದೇವರನ ಅನುಗ್ರಹ ಒಂಜಿ ಪೊರ್ಲುಡು ನಡಪಾಡು ನಿಖಿಲಿಗೆ ದೇವರು ಮಾತೆರೆಗಳ ಈ ಪರಿಸರದ ಮಾತೆರೆಗಳ ನಮ್ಮ ಅಯ್ಯಪ್ಪ ಸ್ವಾಮಿನ ಪೂರ್ಣ ಅನುಗ್ರಹ ಆಯ್ತದೆ ನನಗೆ ಮಾತೆರೆಗಳ ಆರ್ನ ಒಂಜಿ ಆಶೀರ್ವಾದ ತಿಕ್ಕೊಂಡು ಪಂಡದು ನೇಕ್ ಭಾಗವಹಿಸಿನ ಮಾತೆರೆಗಳ ಒಂದಿಸದು ಎನ್ನ ರೆಡ್ಡು ಪಾತ್ರ ಮುಗಿಪೆ ಸ್ವಾಮಿ ಶರಣಮಯ್ಯ. ಸೋಲ್ಮೇಲು ನಮ್ಮ ಮಂದಿರದ ಅಧ್ಯಕ್ಷರ ನೆಚ್ಚಿನ ಸೀನಣ್ಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತನ್ನ ತೊಡಗಿಸಿಕೊಳ್ಳುವುದರೊಂದಿಗೆ ನಮ್ಮ ಮಂದಿರಕ್ಕೆ ಹಲವಾರು ರೀತಿಯಲ್ಲಿ ಅವರು ಸಹಾಯವನ್ನ ದೇಣಿಗೆಯನ್ನು ನೀಡಿದವರು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಬಳಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅವರಿಗೆ ಇವತ್ತಿನ ಸಂಚಾಲಕಿಯಾಗಿರುವಂತಹ ನಮ್ಮ ಹಿರಿಯರು ಎಲ್ಲ ಕ್ಷೇತ್ರದ ಪ್ರತಿಯೊಂದು ಕಾರ್ಯಚಟುವಟಿಕೆಯನ್ನು ತೊಡಗಿಸಿಕೊಳ್ಳುವಂತಹ ದೇವಿಕೆ ಅಕ್ಕ ಬಂದು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಪಂಚಾಯತ್ನ ಸದಸ್ಯರಾಗಿರುವ ಸಿದ್ಧಾರ್ಥ್ ಶೆಟ್ಟಿ ಕೂಡ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆ ರೇಷ್ಮಾ ಅವರಿದ್ದಾರೆ ಪಂಚಾಯತ್ನ ಸದಸ್ಯರು, ಅವರನ್ನು ಕೂಡ ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆ ಮಾಡಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಗುರುಗಳಾಗಿರುವಂತಹ ವಿಶ್ವನಾಥ್ ಕಾಯರ್ಪಳಿಕೆ ಅವರಿಂದ ಶುಭ ನುಡಿಗಳು. 48 ದಿನ ನಡೆದ ಭಜನೆ ದೊಡ್ಡ ಉದ್ದೇಶ ಶ್ರೀನೃತ್ಯ ಪಂಡಿರಾರು ದಾದ ಉದ್ದೇಶಗಳು ಅದಕ್ಕೆ ಅಥವಾ ಕಮಿಟಿ ಗೊತ್ತಿಪ್ಪು. ಈ 48 ದಿನದ ಕಾರ್ಯಕ್ರಮಗಳು ಒಂದು ಹೆಚ್ಚಿನ ಕ್ಷೇತ್ರಗಳಲ್ಲಿ ಒಂದು ಬ್ರಹ್ಮಕಲಶ ಬಂದಾಗ ಸಾಲ ಉಪ್ಪುಡು 300 ಜನ ಗೊತ್ತಿದ್ದೇನೆ. ಎಂಟು ಪಿಡೇ ಬಂದಾಗ ದೇವರ ಕಟ್ಟಿದ 5 ಲಕ್ಷ ಸಾಲ ಇರ್ತಾನೆ. ಇನ್ನು ಪೂರ ಹಾಕಲಿಕ್ಕೆ 5 ಲಕ್ಷ ಒಲಿಪಾದ ಅಲ್ಲಿ ಬಂಗೋಡು ಅಂಚನೆ ಮೂಲ ಅಂಚನೆ ಇತ್ತಿನ ಈ 48 ಆ ಭಜನೆ ಮಾತಾ ಊರ್ದಕ್ಕಲ್ಲ ಅಂಚನೆ ಮತ್ತು ಸಹಕಾರಗಳು 48 ಸಾಲಗಳು ಸಂದದ್ದು ಕೂಡ ಆದರೆ ಡಬಲ್ ಕಾಸು ಉರಿಯಾಡೋದು ನಾನು ದೇವರ ಪ್ರಾರ್ಥನೆ ಮಾಡ್ತೇನೆ. ಅಂಚನೆ ತುಂಬುಗಳ ಅನೇಕ ಕೆಲಸ ಅಭಿವೃದ್ಧಿ ಕಾರ್ಯ ಆಯಂಡು ಅದಕ್ಕೆ ಮಾತ್ರ ನಿಖಲ ಊರ್ದಕ್ಕಲ್ಲ ಸಹಕಾರ ಬೋಡು ಒಂಜಿ ಗ್ರಾಮಡು ಅಥವಾ ಊರುಡು ದೇವಸ್ಥಾನ ದೇವಾಲಯ ಹೊರಲಿತ್ತುನಾಗ ಅವು ಅಭಿವೃದ್ಧಿ ಇತ್ತುನಾಗ ಆ ಊರು ಗೆಡ್ಡೆಗೆ ಊರು ಕ್ಷೇಮ ಬರ್ತದೆ. ಅವು ದೇವಸ್ಥಾನ ಅಭಿವೃದ್ಧಿ ಆಗೋದಾನ ದೇವಸ್ಥಾನಗಳು ಸಾನ್ನಿಧ್ಯ ದಿಂಜೋದಾನ ಅವು ನಿತ್ಯ ಧಾರ್ಮಿಕ ಕಾರ್ಯಕ್ರಮವನ್ನು ಕೊಡು. ಇನ್ನು 48 ಸಂಧ್ಯಾ ಭಜನೆ ಪ್ರಾರಂಭ ಆಗೋಣ. ಅವು ದೇವರನ್ನ ಅವಳ ಸಾನ್ನಿಧ್ಯದ ಉದ್ದೀಪನ ಹಾಕೊಂಡು ಆ ಮೂಲಕ ದೇವರಿಗೆ ಚೈತನ್ಯ ಬರ್ಕೊಂಡು ದೇವರಿಗೆ ಶಕ್ತಿ ಜಾಸ್ತಿ ಬರ್ಕೊಂಡು ಕೂಡ ದೇವಾಲಯ ಅಭಿವೃದ್ಧಿ ಹಾಕೋಣ. ಈ ದೃಷ್ಟಿ ಇದರ ಬಗ್ಗೆ ನಡ್ಕೊಂಡು 48 ದಿನ ಸಂಧ್ಯಾ ಭಜನೆ ನಿರಂತರವಾದ ಪೂರ್ವ ನಡಪಡು. ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒಂಜಿ ವೇಗ ತಿಕ್ಕಡು. ಇಂದುಲ ದೇವರ ನಟ್ಟನೆ ಮುಖ್ಯವಾದ ಮುಖ್ಯ ಸಹೋದರ ಶ್ರೀನಿವಾಸ ಶೆಟ್ಟಿ ಅಂಚನೆ ಸಂತೋಷನ ಮುಖ್ಯ ದುಂಬುಟಂಚ ಸಂತೋಷನ ದೇರ್ಲಗಟ್ಟಿ ಮತ್ತು ಇತ್ತಿನ ಕ್ಲಕ್ಕಲು ಅಂಚ ಈ ಕ್ಷೇತ್ರಡು ನಿರಂತರವಾದ ಒಂದು ಶ್ರಮ ಉಂಡು. ಮುಖ್ಯವಾದ ಇಂಥ ದೇರ್ಲಗಟ್ಟೆಗಳ ಹಸೆಗಳಿಗಳ ಒಂದು ಮಲ್ಲ ಕೊಡುಗೆದಾನಿಗೊಂಡಾಗ ಸುರೇಶ್ ಚೌಟ್ರಿ ಅವಕ್ಕೆ ಏನು ಪಂಡದು ಅದಕ್ಕೆ ಹೋದನು ಕೇಂದ್ರ ಬತ್ತ ತೋಟ ಬಜ್ಜೆ ದಾರೆ ಬತ್ತ ಹಂಚಿನ ಮಣಿಪುರಿ ಆ ಮಣಿಪದ ಕೊಲ್ಲರು ಅಂಚತ್ತೊಂದು ಜಾಗದ ನಮ್ಮ ಊರು ಸುರೇಶ್ ಚೌಟೇರು ಅಂಚನೆ ಹೆಚ್ಚಿನ ನಿಖಲು ಪೂರ ಈ ಕ್ಷೇತ್ರ ಏತು ಬೆಳಗಿನ ಆತ ನಮ್ಮ ಅಭಿವೃದ್ಧಿ ಅಪ್ಪ ದೇವರು ಶ್ರೇಷ್ಠ ಮಾಡ್ತಾರೆ. ಅಂಚನೆ ಮುಖ್ಯವಾದ ಆನಂದ ಸೇರ್ಕೊಂಡು ಆದರೆ ಇಂಥ ಬೆನ್ನೆಲು ಬಿಡ್ತಿಲ್ಲ ದೇವರನ್ನ ಶಿಷ್ಯ ಪಂಡೆ 30 ಚಿಲ್ಲರೆ 150 ಸರ್ತಿ ವರ್ಷ ಕಮ್ಮಿ ಅಂದ್ರೆ ಸರ್ತಿ ತಿಂಗಳು ಪಾದಂಬೋದು ಮಾಡ್ಕೊಂಡು ಅಯ್ಯಪ್ಪನ ಪಾತ್ರ ಬೇಡ ವಿಷಯ ಇತ್ತು ಅಂಚಿತ ಮಂದಿ ಸ್ವಾಮಿಗಳ ಮಾಡೋರು ಅದಕ್ಕೆ ಮತ್ತು ಮೂಲ ಸೇವೆ ಮೂಲ ಶ್ರೀನಿವಾಸ ಶೆಟ್ಟಿ ಒಂಚೂರು ಅನುಕೂಲದ
ನಮ್ಮ ಇತ್ತಿನ ಉವೇತನ ಎಂಕದಾಗಿ ಪೂಜೆ ಮಾಡ್ತೀನಿ ದೇವರಿಗೆ ಸಮರ್ಪಣೆ ಇಲ್ಲದ ಬಲ್ಲದಲ್ಲಿ ಮಂಡಳಿ ಚಜ್ಜಿ ಇಲ್ಲದ ಕೊಂಚಿ ನಮ್ಮ ಸಾಲತ್ತೂರು ದಂಚಿ ಕೊಂಡು ಸಾಲತ್ತೂರು ಅಣೆಕಲ್ ದಂಚಿ ದುಂಪೋಣಗ ತೋಟ ಉಂಡು ತಾರಾಯಿ ಅಂತ ಅದಕ್ಕೆ 11 ರೂಪಾಯಿ ಅಂಚ ಆ ವಿಷಯ ಧಾರ್ಮಿಕ ವಿಷಯಗಳು ಈಗ ಕೊಂಚ ಬೆನ್ನೆಲುಬಾದ ಕ್ಲೇಮ್ ಮಾಡ್ತೀರಿ ಜೊತೆಗೆ ನಟಿಗೆ ಬತ್ತ ಹಸೆಗಳು ಸೇರಿ ನಮ್ಮ ಮೂಲ ಶ್ರೀನಿವಾಸ ಗಟ್ಟಿ ಬತ್ತೊಂದಿರಾದೇನು ಅದನ್ನ ನಿರಂತರ ಧನದ ಮೂಲ ಉಪ್ಪಾಡಿಕೊಂಡು ನಾನು ಆ ದೇವರ ಅರೆಗೆ ಆರೋಗ್ಯ ಕೊರಡು ತುಂಬ ಆರೋಗ್ಯ ಕೊರಡು ಅಂಚನೆ ನಾಥ ಈ ಕ್ಷೇತ್ರ 48 ಮಂದಿ ನಡೆದು ನಿಂತಿನ ಭಜನಾ ಕಾರ್ಯಕ್ರಮ ಎಡ್ಡ ಕುರುಡಾವಡು ಈ 48 ದಿನದ ಸಂಧ್ಯಾ ಭಜನೆ ನಿತ್ಯ ನಿರಂತರವಾದ ಬಾರಿ ಪೊದುಗಡೆ ಬಿಜ್ಜಮ್ಮಣ್ಣಿ ಈ ಕ್ಷೇತ್ರ ನಡೆತದೆ. 3ನೇ ವರ್ಷದ ವಾರ್ಷಿಕ ಮಹೋತ್ಸವ ಬಾರಿ ವಿಜೃಂಭಣೆಯಲ್ಲಿ ನಡಪಡದು ಪಟ್ಟದ ದೇವೇಡ ನಟೊಂದು ನನದುಂಬುಗಳ ನಿತ್ಯ ನಿರಂತರ ಈ ಕಾರ್ಯಕ್ರಮ ಈ ಕ್ಷೇತ್ರೋಡು ನಡಪೆರಲು ಈ ಪರಿಸರ ಐಕ್ಯ ಸೂಕ್ತವಾದ ಒಂದೊಂದುಂಟು ದಯಪಂಡ ಮೂಲ ಶ್ರೀಗೊಳದ ಪರಿಸರ ಇತ್ತಿನಾದಿಂದಲೂ ನಮ್ಮ ದೇರ್ಲಗಟ್ಟೆ ಕ್ಷೇತ್ರ ಉಡಿಸಿ ದೇರ್ಲಗಟ್ಟೆಯಲ್ಲಿ ದೇವಸ್ಥಾನ ನಮ್ಮ ಮಲ್ದಣ್ಣಲ್ಲ ಅವನು ಬರ್ಪುನ ಜನಕಲ ಸಂಖ್ಯೆ ಕಮ್ಮಿ ದಯಪಂಡ ಪರಿಸರ ಜನಕಲು ಇತ್ತಿರೋದನ್ನ ಮಾತ್ರ ಆ ದೇವಸ್ಥಾನ ಬೆಳಗ್ಗೆ ಸಾಧ್ಯ ಆಪನು ಅಣ್ಣ ಬರ್ಪುಜಿರೋದು ಗೊತ್ತು ದೂರ ದಕ್ಕಲು ಬರ್ತದೆ ಅವಳು ಮಾಲೆ ಪಡೆದು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ಬೇಕು ಮಸ್ತ್ ಜನ ಅವಳು ಅಣ್ಣ ಇತ್ತೆ 2 ವರ್ಷ ಕೊರೋನಾದ ಸಂದರ್ಭಡು ಅವಳು ಅಂತೆ ನಂಗೆ ಮಾರಕಾಂಡು ಜನಕಲು ಮಲೆಗೆ ಹೋಗ್ನಲ್ಲ ಉಂತುತ್ತದೆ ಅಣ್ಣ ಇತ್ತದ ಕಾಲಘಟ್ಟಡು ಕೂಡ ಅಯ್ಯಪ್ಪನ ದರ್ಶನ ಪಡೆಯರೆ ಪೋಪುನಂಜನ ಭಾಗ್ಯ ಒದಗದು ಬೈಗದು ಬಂದಲೆ ನಮ್ಮ ಸಾಂಸಾರಿಕವಾದ ನಮ್ಮ ಸಂಸಾರನು ತೂಪುನದ ಒಟ್ಟಿಗೆ ನಮ್ಮ ದೇವರನ್ನ ಬಗ್ಗೆಲ್ಲ ಒಂದು ಇಲ್ಲೇ ಚಿಂತನೆ ಬಂದದ್ದು ನಮ್ಮ ಧಾರ್ಮಿಕ ಸ್ಥಳಗಳನ್ನು ನಮ್ಮ ಉಡುಪ ಒಂದು ಬರೋದು ಬೆಳಗಾವಿ ಒಂದು ಬರೋದು ಪಡೆದು ಈ ಸಂದರ್ಭದ ಪಾತ್ರ ಅವಕಾಶವನ್ನು ಮಾತೆರೆಗಳ ಎಲ್ಲ ಸೌಮ್ಯ ಸಂದಾಯಿತ ಬಂದದ್ದು ಮುಂದಕ್ಕೆ ಮತ್ತೋರ್ವ ನಮ್ಮವರೇ ಒಂದು 2 ಮಾತಿಗಾಗಿ ಸಂತೋಷ್ ಶೆಟ್ಟಿ ಅಶಗೋಳಿ ಅವರಿಗೆ ವಿನಂತಿ ಮಾಡ್ತೇನೆ. ಅಯ್ಯಪ್ಪ ಸ್ವಾಮಿ ಈ ಒಂದು ದೇವಸ್ಥಾನದ 48 ದಿನ ಒಂಜಿ ನಿರಂತರ ಒಂಜಿ ಭಜನಾ ಕಾರ್ಯಕ್ರಮ ಒಂದು ಭಾರಿ ಎಡ್ಡೊಂದು ಕಾರ್ಯಕ್ರಮ ದಾದ ಪಂಡ ಓವೇ ಒಂಜಿ ಕ್ಷೇತ್ರಡು ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ ಆಂಡ ಆ ಒಂಜಿ ಧಾರ್ಮಿಕ ಕ್ಷೇತ್ರಗಳು ಶಕ್ತಿ ಬರ್ತದೆ ಅಂಚನೆ ಈ ಒಂಜಿ ಪರಿಸರಡು ಮೂಳು ಈ ಒಂಜಿ ನಮ್ಮ ಹಸೆಗೋಳಿ ಪರಿಸರದ ಈ ಒಂಜಿ ಅಯ್ಯಪ್ಪ ದೇವಸ್ಥಾನಕ್ಕೆ ಒಂಜಿ ಜನಶಕ್ತಿ ಉಂಟು ಒಂಜಿ ಮಲ್ಲ ಜನಶಕ್ತಿ ಇಂದಾಲ ಒಂಜಿ ಅಭಿವೃದ್ಧಿ ಆದ ಕಷ್ಟ ಇಜ್ಜಿ ಅಂಚನೆ ಇನ್ನೊಂಜಿ ಮುಪ್ಪದ ಈ ಒಂಜಿ ದೇವಸ್ಥಾನದ ಕಮಿಟಿ ಭಾರಿ ಒಂಜಿ ಎಡ್ಡೆ ರೀತಿಯ ಒಂಜಿ ಕೆಲಸ ಮಂತೊಂದು ಅಂಚನೆ ಆ ಒಂಜಿ ನೆಟ್ಟ ನಮ್ಮ ಒಂಜಿ ಪ್ರದೇಶದ ಒಂಜಿ ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಆಡ ಜನಕಲ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಮಾತ ನಂಬಿಕೆ ಅಂಚನೆ ನಮ್ಮ ಈ ಅಯ್ಯಪ್ಪ ನಮ್ಮ ದೇವರು ನಮ್ಮ ಮುಪ್ಪದ ಈ ಪರಿಸರದ ಅಂಚನೆ ಮಾತ ಮುಪ್ಪದ ಸಮಸ್ತ ಜನರಿಗಳ ಒಂಜಿ ಅದನ್ನ ಒಂಜಿ ಆಶೀರ್ವಾದ ಒಪ್ಪಾಡು ಮಾತೇನಾಗಲ್ಲ ಏನು ಒಂಜಿ ಕೆಟ್ಟ ಕಾರ್ಯಕ್ರಮ ಜಪ್ಪೇರು ಆ ಕಾರ್ಯಕ್ರಮ ಯಶಸ್ವಿ ಆಗುವಂಜಿನ ಒಂದು ಶಕ್ತಿನ ಆ ಅಯ್ಯಪ್ಪ ಸ್ವಾಮಿ ನಾನು ಕೊರಡು ಮನಂದು ವೇದಿಕೆ ಇರುಪುಣ ಮಾತ ಗಣ್ಯರಿಗಳ ಏನ ಅಭಿನಂದನೆ ಸಲ್ಲಿಸಿದು ಮುಪ್ಪತ್ತು ನಮ್ಮ ಮಾತ ಬಂದು ಭಗಿನಿಯರಿಗಳ ಏನ ಅಭಿನಂದನೆ ಸಲ್ಲಿಸಿದು ನನ್ನ ಮಾತೇನಿದ್ದಾರೆ. ಜೈ ಹಿಂದ್ ಜೈ ಕರ್ನಾಟಕ. ಒಂದು ಕಡೆ ಪ್ರತಿಷ್ಠಾ ಮಹೋತ್ಸವ ಅಂಗವಾಗಿ ಮಾಡ್ತಾ ಇದ್ದೇವೆ, ಮತ್ತೊಂದು ಕಡೆ ಈಗಾಗಲೇ ವಿಶ್ವನಾಥ್ ಕಾಯಪಲ್ಲಿಗೆ ಸಹ ಗುರುಸ್ವಾಮಿ ಅವರು ಹೇಳಿದಾಗ ಒಂದು ಸ್ವಲ್ಪ ಸಾಲ ಕೂಡ ಇದೆ. ಬ್ರಹ್ಮಕಲಶೋತ್ಸವ ನಡೆದಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು 2-3 ಲಕ್ಷ ಸಾಲ ಇದೆ. ಇದೆಲ್ಲ ಒಟ್ಟಿಗೆ ಈ ಒಂದು ಉತ್ಸವದಲ್ಲಿ ಈ ಒಂದು ಸಂಧ್ಯಾ ಭಜನೆ ಮಾಡುವ ಮುಖೇನ ಒಂದಿಷ್ಟು ಅತಿಥಿಗಳನ್ನೆಲ್ಲ ಕರೆದು ಅವರಿಂದ ಸ್ವಲ್ಪ ದೇಣಿಗೆಯನ್ನೆಲ್ಲ ಪಡೆದು ನಮ್ಮ ಸಾಲವನ್ನೆಲ್ಲ ಒಂದು ಒಳ್ಳೆ ಮುಕ್ತಾಯ ಮಾಡಿ ಅಭಿವೃದ್ಧಿಯ ಕ್ಷೇತ್ರವಾಗಿ ಮಾರ್ಪಾಡು ಮಾಡಬೇಕು ಎನ್ನುವುದಷ್ಟು ಹಿತಚಿಂತನೆಯಿಂದ ಈ ಒಂದು ಸಂಧ್ಯಾ ಭಜನಾ ಉತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅತಿಥಿಗಳು ಎಲ್ಲರೂ ಕೂಡ ಈಗ ಆನಂದನ ಕುಳಿತಲ್ಲಿಂದಲೇ ಶುಭವನ್ನ ಹಾರೈಸಿದ್ದಾರೆ. ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಅವರು ಜಾಸ್ತಿ ಮಾತಾಡಿದ್ರು, ಒಂದು 2 ಮಾತು ನಮ್ಮ ಅಧ್ಯಕ್ಷತೆ ವಹಿಸಿದಂತ ನಾರಾಯಣ ಕೆಮ್ಮಜೂರವರಿಂದ ಅಧ್ಯಕ್ಷೀಯ ನುಡಿಗಳು. ಮಾತಿರಿಗಳ ಸೊನ್ನೆ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ದೇವರನ್ನ 48 ದಿನದ ಭಜನಾ ಕಾರ್ಯಕ್ರಮ ಈ ಉದ್ಘಾಟನೆ ಎಡ್ಡೆ ಗಣ್ಯರ ಮುಖಾಂತರ ಈ ಉದ್ಘಾಟನೆ ಆಗ್ತದೆ. ಮಾತೆಲ್ಲ ಎಡ್ಡೆ ಸಹಕಾರ ಕೊಟ್ಟು ಈ ಭಜನೆಯನ್ನು ಬಾರಿ ಕೊಡು ನಡಪಲೇಕ ದೇವರ ಅನುಗ್ರಹ ತಿಕ್ಕಲೇಕ ಮಾತೆಲ್ಲ ಈ ಸಹಕಾರ ಕೊಡೊಂದು ಈ ಮುಖಾಂತರ ಯಾನಿಗೆ ಈ ಕಡೆ ವಿನಂತಿ ಮತ್ತೊಂದು ಒಳ್ಳೆ ಮಾತೆರಿಗೆ ದೇವರ ಎಡ್ಡೆ ಮಲ್ಪಟ್ಟು
ಮತ್ತೆ ಸೊಳ್ಬೆ ಸಮುದಾಯದ ನಮ್ಮ ರಾಮಕೃಷ್ಣಣ್ಣ. ಶ್ರೀ ಅಯ್ಯಪ್ಪ ಮಂದಿರ ಸೇಗೋಲಿ ಹರಿಹರ ಕಂದ ಮಂಟಪದ ಅಯ್ಯಪ್ಪ ದೇವರ 3ನೇ ವಾರ್ಷಿಕೋತ್ಸವದ ಪ್ರತಿಷ್ಠಾವರ್ಧನದ ಈ 48ನೇ ದಿನದ ಈ ಭಜನೆ ಸಂಕೀರ್ತನದ ಉದ್ಘಾಟನೆ ನಂತರ ನಮ್ಮ ಗುರುಸ್ವಾಮಿಗಳು ನಮ್ಮ ಹಿರಿಯರನ್ನ ವಿಶ್ವನಾಥ ಕಾರ್ಯಪರಕ್ಕೆ ಬೆಲೆಗೆ ಈ ಸಮಿತಿಯ ಪರದ ಧನ್ಯವಾದ ಕೊಡುವುದಿಲ್ಲ. ಅಂತೆಯೇ ನಮ್ಮ ಈ ಭಜನ ಮಂದಿರದ ಗೌರವಾಧ್ಯಕ್ಷರಾದ ಸುರೇಶ್ ಅವರು ವೇದಿಕೆ ಅರೆಲ್ಲ ಈ ಸಭೆಗೆ ಧನ್ಯವಾದ ಕೊಡುವುದಿಲ್ಲ. ಅಂತೆಯೇ ವೇದಿಕೆ ಶ್ರೀನಿವಾಸ ಶೆಟ್ಟಿ, ಅಂಜನೆ ಸಂತೋಷ್ ಕುಮಾರ್ ಶೆಟ್ಟಿ, ಅಂಜನೆ ಆನಂದ ಗುರುಸ್ವಾಮಿ, ಅಂಜನೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ನಾರಾಯಣ್ ರೈಕಕ್ಕೆ ಬೇರೆಗಳ ಧನ್ಯವಾದ ಕೊಡುವುದು. ಅಂಜನೆ ವೇದಿಕೆ ಎದುರಿತ್ತನ ಮಾತ ಭಕ್ತಾದಿಗಳ ಧನ್ಯವಾದ ಕೊಡುವುದು. ಅಂಜನೆ ನಮ್ಮ ಮಾಧ್ಯಮ ಪ್ರಮುಖರಿಗೆ ಮಾತೆರೆಗಳ ಧನ್ಯವಾದ ಕೊಡುವುದು. ಈ ಧನ್ಯವಾದ ಜೈ ಶ್ರೀರಾಮ್. ದೇವರ ಸಾನ್ನಿಧ್ಯವನ್ನು ಪ್ರಾರ್ಥನೆ ಸರ್ವೆಲ್ಲ ಗ್ರಾಮ ಊರು ಅಂಚನೆ ಆಡಳಿತ ವರ್ಗದಲ್ಲಿ ತಂದು ದೇವರ ಇನ್ನಿದು ಪಕ್ಕ ನಡಪು 48 ದಿನದ ಸಂಧ್ಯಾ ಭಜನೆ ದೇವರ ನಾವು ಸಂಕೀರ್ತನ ನಂಗೆ ಕೊಂಚ ಭಯ ಉಪ್ಪುಂಡು ಇಂಚ ನಡಪುನ ನಂಗೆ ಭಯ ಮಾತ್ರ ಅಯ್ಯಪ್ಪ ಕೊಡಲು ನಡಪಾದ ಪ್ರತಿಯೊಂದು ತಂಡಗಳ ಸಮಯವಿರ್ತದೆ ಅక్కడ ಆ ಸೇವೆಯನ್ನು ಮಂತ್ರ ನಾಮಾರ್ಚನೆ ಮಂತ್ರ ಕೊರ್ಪದೆ ದೇವರ ಕೈಗಳ ಅನುಗ್ರಹ ಕೊಡು. ಆ 48 ಭಜನಾ ಕೀರ್ತನಗಳು ನಮ್ಮ ಒಂದು ಉದ್ದೇಶಕ್ಕೂ ಜನ ದೇವರ ಕ್ಷೇತ್ರದ ಅಭಿವೃದ್ಧಿಗೆ ಬೇರೆ ದೃಷ್ಟಿಯಿಂದ ದೇವರು ಪೂರ್ಣ ಅನುಗ್ರಹ ಅಂತಂದು ಕಾರ್ಯಕ್ರಮ ಕೊಡಲು
ಈ ಸೇವೆಯಲ್ಲಿ ಸೇರಿದ ಸಮಸ್ತ ಭಕ್ತಾದಿನಾಡು ಆ ಊರದ ನಾಡು ಆಡಳಿತ ವರ್ಗಗಳು ಸಕಲ ದುರಿತಾದಷ್ಟು ದೂರಾಕಾರ ಅಂತಂದು ಮಿತ್ತಲ ಈ ಕ್ಷೇತ್ರದ ಎಲ್ಲ ಎಡ್ಡೆ ಅಭಿವೃದ್ಧಿ ಆಗಬೇಕು ಪೂರ್ಣ ಅನುಗ್ರಹ ಕೊಡು ಸೇವೆ ಮಹಾಭಾಗ್ಯದ ಒದಗಾರಿಕೆಯನ್ನು ಮಿತ್ತಿಗೆ ನಾನಾಥ ಎಡ್ಡೆ ಎಡ್ಡೆ ಧಾರ್ಮಿಕ ಸೇವೆ ನಡ್ಕೊಂಡು ದೇವರ ಸಾನ್ನಿಧ್ಯರು ವಿಶೇಷ ಪ್ರಾರ್ಥನೆ ಸ್ವಾಮಿ
गजनानं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं सर्वदा गुरुब्रह्मा गुरुविष्णु गुरुदेवो महेश्वरा गुरुसाक्षात् परब्रह्मा तस्मै श्री गुरवे नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते वक्रतुण्ड महाकाय कोटिसूर्यसमप्रभा तिरुविक्रम कुरु मे देवा सर्वकार्येषु सर्वदा मोदलंबिते निनगे गणनाथ देवा वंदिते निनगे गणनाथ मोदलंबिते निनगे गणनाथ देवा वंदिते निनगे गणनाथ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ಅವನನು ಮದದಿಂದ ನಿನ್ನ ಓದಿಸರೆ ವಂದಿತೆ ನಿನಗೆ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ಮೊದಲೊಂದಿಗೆ ನಿನಗೆ ಗಣನಾಥ ದೇವ ವಂದಿತೆ ನಿನಗೆ ಗಣನಾಥ ಮಂಗಳಮೂರ್ತಿ ರಂಗ ವಿಠಲನ ಪಾದ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ಶಾರದಮ್ಮ ಲಕ್ಷ್ಮೀ
ರಾಮ
ಸ್ಮರಣೆ ಮಾಡುವ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ